ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್ ಅವರ 42ನೇ ಹುಟ್ಟುಹಬ್ಬವನ್ನು ಮಂಗಳೂರಿನ ಶಕ್ತಿನಗರದಲ್ಲಿರುವ ಸಾನ್ನಿಧ್ಯ ವಿಶೇಷ ಚೇತನ ಶಾಲಾ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಅರ್ಥಪೂರ್ಣವಾಗಿ ಆಚರಿಸಿದರು. ಮಂಗಳೂರು ದಕ್ಷಿಣದ ನೆಚ್ಚಿನ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್ ರವರು ಇಂದು ತನ್ನ 42ನೇ ಹುಟ್ಟುಹಬ್ಬವನ್ನು ಸಾನ್ನಿಧ್ಯ ವಿಶೇಷ ಚೇತನ ಶಾಲೆಯ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಅವರೊಂದಿಗೆ ಕೆಲ ಸಮಯವನ್ನ ಕಳೆದು ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಸಂದರ್ಭ ಅವರು ಮಾತನಾಡಿ, ಈ ಮಕ್ಕಳೊಂದಿಗೆ ಬೆರೆತು ಅವರೊಂದಿಗೆ ಸಮಯವನ್ನ ಕಳೆದು ಹುಟ್ಟುಹಬ್ಬವನ್ನ ಆಚರಿಸುವುದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಸಾನ್ನಿಧ್ಯ ಮಕ್ಕಳು ದೇವರ ಮಕ್ಕಳು, ಅವರ ಪ್ರಾರ್ಥನೆಯೂ ಕೂಡ ದೇವರಿಗೆ ಬೇಗ ಮುಟ್ಟುತ್ತೆ ಎಂದು ತನ್ನ ಹುಟ್ಟುಹಬ್ಬದ ಸಂತೋಷವನ್ನ ಹಂಚಿಕೊಂಡರು. ಸಾನ್ನಿಧ್ಯ ವಿಶೇಷ ಮಕ್ಕಳ ಶಾಲೆಯಲ್ಲಿ ನಾನು ನನ್ನ ಹುಟ್ಟಿದಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಣೆಯನ್ನು ಮಾಡಿದ್ದೇನೆ. ಬಹಳ ಸಂತೋಷ. ಈ ಮಕ್ಕಳೊಂದಿಗೆ ಬೆರೆತು ಅವರೊಂದಿಗೆ ಸ್ವಲ್ಪ ಸಮಯವನ್ನು ಕಳೆದು ಅವರೊಂದಿಗೆ ಹುಟ್ಟುಹಬ್ಬದ ಆಚರಣೆಯ ಮುಖಾಂತರ ಅವರೆಲ್ಲರಿಗೂ ಅವರೊಂದಿಗೆ ಚಹಾ ಪಾನೀಯವನ್ನು ಕೂಡ ಸ್ವೀಕರಿಸಿ ಈ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿದ್ದಾರೆ. ಈ ಸಾನ್ನಿಧ್ಯದ ವಿಶೇಷ ಮಕ್ಕಳು ಅಂತ ಹೇಳಿದರೆ ದೇವರ ಮಕ್ಕಳು. ಅವರ ಪ್ರಾರ್ಥನೆ ಕೂಡ ವಿಶೇಷವಾಗಿ ದೇವರಿಗೆ ಬೇಗವಾಗಿ ತಲುಪ್ತದೆ. ಅದಲ್ಲದೆ ಅವರ ದೇವತಾ ಮನಸ್ಸಿನ ಹಾಗೆ ಆ ಒಂದು ಕಾರ್ಯಗಳನ್ನು ಅವರೊಂದಿಗೆ ನನ್ನ ಹುಟ್ಟುಹಬ್ಬವನ್ನು ಹಂಚಿಕೊಳ್ಬೇಕು. ಹಾಗಾಗಿ ನಾನಿವತ್ತು ಈ ಸಾನ್ನಿಧ್ಯಕ್ಕೆ ಬಂದು ಇಲ್ಲಿಯ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೊಂದಿಗೆ ಆ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಮಾಡಿದ್ದೀನಿ. ಇನ್ನು ಶಾಸಕರಿಗೆ ಸಾನ್ನಿಧ್ಯ ವಿಶೇಷ ಚೇತನ ಮಕ್ಕಳು ಎಂದರೆ ಅಚ್ಚುಮೆಚ್ಚು. ತನ್ನ ಬಿಡುವಿನ ಸಮಯದಲ್ಲಿ ಕೂಡ ಅಲ್ಲಿಗೆ ತೆರಳಿ ಮಕ್ಕಳೊಂದಿಗೆ ಕೆಲ ಕಾಲ ಕಳೀತಾರೆ. ಇನ್ನು ತನ್ನ ಹುಟ್ಟುಹಬ್ಬವನ್ನ ಅದೇ ಮಕ್ಕಳೊಂದಿಗೆ ಆಚರಿಸಬೇಕು ಎಂದು ಇಂದು ಮುಂಜಾನೆ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಅವನೊಂದಿಗೆ ಕಾಲ ಕಳೆದರು. ತನ್ನ ಹುಟ್ಟುಹಬ್ಬದ ಸುಂದರ ಕ್ಷಣವನ್ನ ಮಕ್ಕಳೊಂದಿಗೆ ಕಳೆದರು. ಮಕ್ಕಳು ತಮ್ಮದೇ ಆದ ರೀತಿಯಲ್ಲಿ ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ತಿಳಿಸಿದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.